ಮಂಗಳೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆ ಪ್ರಚಾರ ಸಭೆಯಲ್ಲಿ ಉಪಸ್ಥಿತಿರುವ ನನ್ನ ಆತ್ಮೀಯ ಮಿತ್ರರು, ಮಂಜೇಶ್ವರ ಮಾಜಿ ತಾಲೂಕ್ ಪಂಚಾಯತಿನ ಅಧ್ಯಕ್ಷರು, ಮಂಜೇಶ್ವರದ ಶಾಸಕರಾದ KM ಅಶ್ರಫ್ ರವರೇ, ಈ ಒಂದು ವಲಯ ಕಾಂಗ್ರೆಸ್ಸಿನ ಅಧ್ಯಕ್ಷ ವಹಿಸಿದ ವಲಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಖಾದರ್ ತಲ್ಪಾಡಿಯವರೇ, ಅದೇ ರೀತಿ ಬಾವೂರವರೇ, ನಮ್ಮ ಮುಸ್ಲಿಂ ಲೀಗಿನ ನಾಯಕರುಗಳೇ, ಈ ಒಂದು ವಾರ್ಡಿನ ಗ್ರಾಮದ ಉಸ್ತುವಾರಿಯಾದ ರವಿರಾಜ್ ಶೆಟ್ಟಿಯವರೇ, ಗೋಪಾಲ ಶೆಟ್ಟಿಯವರೇ ಸೇರಿದ ಎಲ್ಲ ಹಿರಿಯರೇ, ಯುವಕರೇ, ಇವತ್ತು ಬಹಳಷ್ಟು ನಾಯಕರುಗಳು ಇಲ್ಲಿ ಸ್ಪೀಚ್ ಮಾಡಲಿಕ್ಕಿದ್ದಾರೆ. ಮಂಜೇಶ್ವರದ ಶಾಸಕರು ಕೇರಳದ ವಿಧಾನಸಭೆಯಲ್ಲಿ ಒಬ್ಬ ಕನ್ನಡಿಗ, ನಮಗೆ ಹೆಮ್ಮೆ, ಕರ್ನಾಟಕದ ಕನ್ನಡಿಗ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಕರ್ನಾಟಕದ 6.5 ಕೋಟಿ ಜನರಿಗೆ ನಮಗೆ ಅಭಿನಂದನೆ ಆಗಿದೆ. ಇದು ಅಶ್ರಫ್ ರವರ ಹೆಮ್ಮೆಯ ಒಂದು ವಿಷಯ. ಅಶ್ರಫ್ ರವರ ಎದುರಿಗೆ ಕೇರಳದ ಕೋಟ್ಯಾಧಿಪತಿ, ಕೇರಳ ರಾಜ್ಯದ ಬಿಜೆಪಿಯ ಅಧ್ಯಕ್ಷರು ಹೆಲಿಕಾಪ್ಟರ್ ಅಲ್ಲಿ ಬಂದು ನಾಮಿನೇಷನ್ ಹಾಕಿದ್ದು ಅಶ್ರಫ್ ರವರ ಎದುರಿಗೆ. ಆದರೆ ಅಶ್ರಫ್ ರವರು ಒಂದು ಕಾರಲ್ಲಿ ಹೋಗಿ, ಇಡೀ ತಂಡ ಹೋಗಿ ನಾಮಿನೇಷನ್ ಹಾಕಿ ಚುನಾವಣಾ ಪ್ರಚಾರ ಆಗುವಾಗ ಬಹಳಷ್ಟು ಅಬ್ಬರದಿಂದ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ 7 ಶಾಸಕರುಗಳು, ಒಂದು ಲೋಕಸಭಾ ಸದಸ್ಯರು, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘ ಪರಿವಾರದ ಜನರು ಹೋಗಿ ಅಶ್ರಫ್ ರವರನ್ನು ಸೋಲಿಸಲಿಕ್ಕೆ ಆ ಮಂಜೇಶ್ವರದ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಒಗ್ಗಟ್ಟಾಗಿ ಅಶ್ರಫ್ ರವರನ್ನು ಗೆಲ್ಲಿಸಿದ್ದು. ಇದು ಮಂಜೇಶ್ವರ ಕ್ಷೇತ್ರದ ಹೆಮ್ಮೆಯ ಮತದಾರರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು UT ಖಾದರ್ ಅವರ ಚುನಾವಣೆ ಬಹಳಷ್ಟು ಮಾತಾಡಿದ್ದಾರೆ, ಆದರೆ ನಾವು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಸಮಯದ ಅಭಾವ ಇದೆ. ನಮ್ಮ ಫಾರೂಕ್ ರವರು, ಅಶ್ರಫ್ ರವರು ನೋಡ್ತಾ ಇದ್ದಾರೆ. ಹಾಗಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು 224 ಶಾಸಕರ ಪೈಕಿ ಕರ್ನಾಟಕ ರಾಜ್ಯದ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ 224 ಶಾಸಕರುಗಳು, 100 ಜನ IAS ಆಫೀಸರ್ಗಳು, 75 KS ಆಫೀಸರ್ಗಳು, ಹಲವಾರು ಆಫೀಸರ್ಗಳು, 7 ಸಲ ಶಾಸಕರಾದ 26 ಮಂತ್ರಿಮಂಡಲ, ಇದರ ಮಧ್ಯ ಈ ಕರ್ನಾಟಕದ ಸರ್ವ ಧರ್ಮದವರ, ಸರ್ವ ಜನರ ಒಂದು ಪ್ರಶ್ನೆ ಕೇಳುವ ಒಂದು ಶಾಸಕರಿದ್ದರೆ ಅದು UT ಖಾದರ್ ಅಂತ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯದಲ್ಲಿ 30 ಶಾಸಕರಿದ್ದರು, ಸಚಿವರು, ಅದರಲ್ಲಿ 1 ಆರೋಗ್ಯ ಸಚಿವರು ಬೇಕಿತ್ತು. ಆದರೆ ಅವರಿಗೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಸಿಕ್ಕಿದ್ದು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಆರೋಗ್ಯ ಸಚಿವರಾದ UT ಖಾದರ್ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಕಾಂಗ್ರೆಸ್ಸಿನ ಗ್ಯಾರಂಟಿ ಕಾರ್ಡ್ ಬಿಡುಗಡೆ ಆಗಿದೆ. ಒಂದು ಮಹಿಳೆಗೆ 2,200 ಯೂನಿಟ್ ಕರೆಂಟ್ ಫ್ರೀ, ಅದರಲ್ಲಿ 5 kg ಇರುವಂತ ಅಕ್ಕಿ 10 kg, ಸರ್ಕಾರಿ ಬಸ್ಸಿನಲ್ಲಿ ಮಹಿಳೆಯರಿಗೆ ಬಸ್ಸು ಫ್ರೀ, ಕಳಿತಂತವರಿಗೆ 3,000, 1,500, 5 ಗ್ಯಾರಂಟಿಗಳು ನಮ್ಮ ಸರ್ಕಾರ ಬಿಡುಗಡೆ ಮಾಡಿದೆ. ಅದನ್ನು ಶಾಸಕರು ಹೇಳಿದರು, ನಾನು ಶಾಸಕರಾದರೆ ಆ ಯೋಜನೆ ಮಾಡದಿದ್ದರೆ ನನ್ನ ಶಾಸಕ ಸ್ಥಾನಕ್ಕೆ ರಾಜಿ ಕೊಡ್ತೇನೆ ಅಂತ. ಇದು ಒಂದು UT ಖಾದರ್ ಅವರ ಮಾತು. ಇವತ್ತು SDP ಅವರ ಚುನಾವಣಾ ಪ್ರಚಾರ ಘೋಷಣೆ ಆಗಿದೆ, ನಿಮಗೆ ಗೊತ್ತಿರಬಹುದು. ಅವರ ಗ್ಯಾರಂಟಿ ಕಾರ್ಡ್ಗಳು ಕಬರಿಗೆ ಹೋಗ್ಲಿಕ್ಕೆ ತಯಾರಾಗಬೇಕು, ಜೈಲಿಗೆ ಹೋಗ್ಲಿಕ್ಕೆ ತಯಾರಾಗಬೇಕು, ನೀವು ಆಸ್ಪತ್ರೆಯಲ್ಲಿ ಮಲಗಲಿಕ್ಕೆ ತಯಾರಾಗಬೇಕು, ಹೆಂಡತಿ ಮಕ್ಕಳ ಕಣ್ಣೀರಿಗೆ ತಯಾರಾಗಬೇಕು, ವಯಸ್ಸಾದ ತಂದೆ ತಾಯಿಗಳು ಕಷ್ಟಪಟ್ಟ ಯುವಕರಿಗೆ ಅವರ ವಯಸ್ಸಾದ ಸಂದರ್ಭದಲ್ಲಿ ಅವರಿಗೆ ಏನು ತಲೆಬಿಸಿ ಮಾಡುವುದಕ್ಕೂ ತಯಾರಾಗಬೇಕು ಅಂತ 5 ಗ್ಯಾರಂಟಿಗಳನ್ನು SDP ಅವರು ಅವರ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದಾರೆ. ನನ್ನ ಪ್ರೀತಿಯ ಮತದಾರರು, ನೀವು ಭಾವಿಸಬೇಕು,
ಹಾಗಾದ್ರೆ ಕಾಂಗ್ರೆಸ್ ಪಕ್ಷ ಯುಟಿ ಖಾದರ್ ಅವರು ಬಾ, ಎಲ್ಲಿ ರಸ್ತೆ, ಎಲ್ಲಿ ಮಸೀದಿ, ಎಲ್ಲಿ ಮಂದಿರ, ಎಲ್ಲಿ ಚರ್ಚೆ ಅಭಿವೃದ್ಧಿ ಆಗಬೇಕು ಬಾ ತೋರ್ಸು ಅಂತ ಹೇಳುದು. ಆದ್ರೆ ಬೇರೆಯವರು ಹೇಳುದು ಬೇರೆ, ಅದು ನಾನು ಇಲ್ಲಿ ಹೇಳಲಿಕ್ಕೆ ಹೋಗುದಿಲ್ಲ. ಹಾಗಾಗಿ ನನ್ನ ತಲಪಾಡಿ ಗ್ರಾಮದ ಪ್ರಜ್ಞಾವಂತ ಮತದಾರರು ಸುಮಾರು 20 ದಿವಸಗಳಿಂದ ನಮ್ಮ 10 ವಾರ್ಡಿನ ಕಾರ್ಯಕರ್ತಗಳು ಹಗಲು ರಾತ್ರಿ ಈ ವಾರ್ಡಿನಲ್ಲಿ ಸತಾಯಗತೆಯ ಕಳೆದ ಸಲ 10 ಜನ STP ಸದಸ್ಯರು ಗೆದ್ದಿದ್ದಾರೆ. ಈ ಸಲ ನಿಮ್ಮ 10 ವಾರ್ಡ್ಗಳಲ್ಲಿ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕೇವಲ ನೀರು ಕುಡಿದು, ಬಿಸ್ಲರಿ ಅಥವಾ ಹಸಿ ನೀರು ಕುಡಿದು 10 ವಾರ್ಡ್ಗಳಲ್ಲಿ 15 ದಿವಸದಿಂದ ನಿಮ್ಮ 10 ಜನ ಸದಸ್ಯರು ಆಯ್ಕೆಯಾದ ವಾರ್ಡ್ಗಳಲ್ಲಿ 13ನೇ ತಾರೀಕಿಗೆ ಅತ್ಯಂತ ಬಹುಮತದಿಂದ ಈ ಗ್ರಾಮದ ಮತದಾರರು ತೋರಿಸ್ತಾರಂತೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಹಾಗಾಗಿ ನಮ್ಮ ರವಿರಾಜ್ ಶೆಟ್ಟಿ ಅವರು 3 ತಿಂಗಳಿಂದ ಈ ತಲಪಾಡಿ ಗ್ರಾಮದಲ್ಲಿ ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ ಉಸ್ತುವಾರಿಯಾಗಿ. ಹಾಗಾಗಿ ನಾವೆಲ್ಲರೂ ಭಾವಿಸಬೇಕು, ಇವತ್ತು 5 ಜನ ಅಭ್ಯರ್ಥಿಗಳು ನನ್ನ ಪ್ರೀತಿಯ ಮತದಾರರೇ, ಈ 5 ಜನ ಅಭ್ಯರ್ಥಿಗಳಲ್ಲಿ ಯಾರಾದರೂ ನೀವು ನೋಡಿರಬಹುದು, ಈ 5 ಜನ ಅಭ್ಯರ್ಥಿಗಳಲ್ಲಿ ಅವರ 3 ಧರ್ಮದವರ ಹತ್ರ ಹೋದದ್ದು ಕೇವಲ ಯುಟಿ ಖಾದರನ್ನು ಬಿಟ್ಟು ಬೇರೆ 4 ಜನ ಯಾರ ಗುರುಗಳ ಹತ್ರ ಹೋಗ್ಲಿಲ್ಲ. ಆದರೆ ಜಿಫ್ರಿ ಮುತ್ತುಕೋಯ ತಂಗಳ್ರವರು, AP ವಸ್ತಾದ್ರವರು, ಯುಟಿ ಖಾದರ್ ಅವರು ಹೋದಾಗ ಅವರ ತಲೆಗೆ ಕೈ ಇಟ್ಟು ನೀನೇನು ಹೆದರಬೇಡ, ಹೋಗು ರಣರಂಗಕ್ಕೆ ಅಂತ ಹೇಳಿ ಕಳಿಸಿದ್ದಾರೆ. ಧರ್ಮಸ್ಥಳಕ್ಕೆ ಹೋಗಿದ್ರೆ ಪೂಜ್ಯ ಕಾವೇಂದ್ರ ಈರೇಂದ್ರ ಹೆಗ್ಡೆರವರು ಅವರು ಸಹ ಆಶೀರ್ವಾದ ಮಾಡಿ ನೀನೇನು ಹೆದರಬೇಡ, ನೀವು ಗೆದ್ದು ಬನ್ನಿ ಅಂತ ಕಲಿಸಿದ್ದಾರೆ. ನಮ್ಮ ಮಂಗಳೂರಿನ ಬೀಸಪ್ಪರವರು ಹೌಸ್ಗೆ ಹೋದಾಗ ನಮ್ಮ ಬೀಸಪ್ಪರವರು ಪ್ರಾರ್ಥನೆ ಮಾಡಿ ಖಾದರ್ ಅವರೇ ನೀನು ಗೆದ್ದು ಈ ನಮ್ಮ ಕ್ಷೇತ್ರಕ್ಕೆ ಬನ್ನಿ ಅಂತ ಕಲಿಸಿದ್ದಾರೆ. ಆದರೆ ಈ 4 ಜನ ಅಭ್ಯರ್ಥಿಗಳು ಯಾವುದೇ ಒಂದು ಜಾಗಕ್ಕೆ ಹೋಗಿಲ್ಲ, ಅಲ್ಲಿ ಹೋಗಿ ಇವರಿಗೆ ಆಶೀರ್ವಾದ ಸಿಕ್ಕಿಲ್ಲ. ಹಾಗಾಗಿ ಯುಟಿ ಖಾದರ್ ಅವರಿಗೆ 3 ಧರ್ಮ ಗುರುಗಳು ಆಶೀರ್ವಾದ ಮಾಡಿ ಕಲಿಸಿದ್ದಾರೆ. 4 ಸಲ, ಒಂದು ಸಲ 29,000, 19,000, ಈ ಸಲ 29,000ದಿಂದ ಭರ್ಜರಿಯಾಗಿ ಗೆಲುವು ಸಾಧಿಸುವುದು ಯುಟಿ ಖಾದರ್ ಅನ್ನು ಬಿಟ್ಟರೆ ಬೇರೆ ಯಾರು ಗೆಲ್ಲಿಸಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಲಪಾಡಿ ವಲಯ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಪದಾಧಿಕಾರಿಗಳಿಗೂ ನಮ್ಮ ಎಲ್ಲ ವೇದಿಕೆಯಲ್ಲಿದ್ದ ನಾಯಕರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ವಲಯ ಕಾಂಗ್ರೆಸ್.